ಮಹೋತ್ಸವದ ಅಂಗವಾಗಿ ಈಗಾಗಲೇ ಬೆಳಗ್ಗೆ ಸೂರ್ಯೋದಯದಿಂದ ಮೊದಲುಗೊಂಡು ಬೆಳಗ್ಗೆ ಭಜನಾ ಸಂಕೀರ್ತನ ಕಾರ್ಯಕ್ರಮ ಹಾಗೆ ಹಲವಾರು ವೈದಿಕ ಕಾರ್ಯಕ್ರಮಗಳು, ಮಧ್ಯಾಹ್ನ ಮಹಾಪೂಜೆ ನಡೆದು ಈಗ ಸಂಜೆಯ ಈ ಶುಭ ಮುಹೂರ್ತದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮ ದೀಪ ಪ್ರಜ್ವಲನೆ ನಡೆಯಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಈ ಒಂದು ಅಸೇವೇಲಿ ಪರಿಸರದ ಕೇಂದ್ರ ಸ್ಥಾನದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಕಳೆದ 40 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ಇಲ್ಲಿ ಹೆಸರನ್ನು ಪಡೆದುಕೊಂಡಿದೆ. ಅದೇ ರೀತಿ 4 ವರ್ಷ ಕಳೆದು 5ನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿರುವಂತಹ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ನಡೆಯತಕ್ಕಂಥ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ವನಿತಾ ಕೋದಂಡರಾಮ ಇವರುಗಳು ನಮ್ಮ ಸೇವೆಯ ನಮ್ಮ ಅಯ್ಯಪ್ಪ ಮಂದಿರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಜೀರ್ಣೋದ್ಧಾರದ ಸಮಯ ಆಗಿರಬಹುದು, ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ತನ್ನ ಧನ ಸಹಕಾರ ರೀತಿಯಲ್ಲಿ ಸಹಕಾರವನ್ನು ಮಾಡಿರುತ್ತಾರೆ. ಇವತ್ತು ನಮ್ಮ ಈ ಒಂದು ಭಜನಾ ಸಂಕೀರ್ತನೆ ದೀಪ ಪ್ರಜ್ವಲನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ವನಿತಾ ಕೋದಂಡರಾಮ ಅವರ ಇರುವರನ್ನು ಕೂಡ ಬಹಳ ಭಕ್ತಿಯಿಂದ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀನಿವಾಸ ಶೆಟ್ಟಿ ಅವರು ನಮ್ಮ ಕೋದಂಡರಾಮ ಇವರಿಗೆ ಶಾಲೆ ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ನಾವು ಪ್ರತಿ ವರ್ಷ ಕಳೆದ ಹಲವು ವರ್ಷಗಳಿಂದ ನಮ್ಮ ಭಜನಾ ಸಂಕೀರ್ತನೆಯನ್ನು ಕ್ಷೇತ್ರದಲ್ಲಿ ನಾವು ಏರಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡಾಗ ವಾಣಿಯ ಗಾಣಿಗರ ಭಜನಾ ತಂಡ ಇವರು ಬಹಳ ಪ್ರೀತಿ ಇಟ್ಟು ಹಲವು ವರ್ಷಗಳಿಂದ ನಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಸೇವಾ ಕಾರ್ಯದಲ್ಲಿ ತಮ್ಮ ತೊಡಗಿಸಿಕೊಂಡು ಗುರುತಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಕರೆದ ತಕ್ಷಣ ಈ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದ ಸೇವೆಯನ್ನು ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿರುವ ಇಡೀ ತಂಡಕ್ಕೆ ನಮ್ಮ ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತಾ ಕ್ಷೇತ್ರದ ವತಿಯಿಂದ ಭಕ್ತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರ ಪರವಾಗಿ ಅನಿತಾ ಮೇಡಮ್ ಅವರಿಗೆ ನಮ್ಮ ಉಪಾಧ್ಯಕ್ಷರು ಶಾಲೆಯನ್ನು ಹೊದಿಸಬೇಕು, ವಿಶ್ವನಾಥ್ ನಾಯ್ಕ ಅವರು ಇವರಿಗೆ ಶಾಲೆ ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಟೀಚರ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಅನಿತಾ ಅವರು ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ. ಎಲ್ಲ ನಮ್ಮ ಭಜಕರ ಪರವಾಗಿ ಅನಿತಾ ಮೇಡಮ್ ಅವರಿಗೆ ಇಡೀ ತಂಡಕ್ಕೆ ಗೌರವವನ್ನು ಸಲ್ಲಿಸಿದ್ದೇವೆ. ಧನ್ಯವಾದಗಳು. ತಮ್ಮ ಎಲ್ಲರನ್ನು ಕೂಡ ಅದರೊಟ್ಟಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸಂತೋಷ್ ನಮ್ಮ ಶ್ರೀನಿವಾಸ ಶೆಟ್ಟಿ ಅವರು ಇದ್ದಾರೆ, ಉಪಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ನಾಯಕ್ ಅವರಿದ್ದಾರೆ, ಟ್ರಸ್ಟಿಗಳಾದಂತಹ ರಮೇಶ್ ಅಣ್ಣ ಇದ್ದಾರೆ, ಹಾಗೆ ನಮ್ಮ ವಿಶೇಷವಾಗಿ ಸೇವೆ ಸಲ್ಲಿಸಿರುವಂತಹ ಸುರೇಶ್ ಅವರು ಇದ್ದಾರೆ. ವಿಶೇಷವಾಗಿ ಹಲವು ರೀತಿಯಲ್ಲಿ ಸಾಹಿತ್ಯವನ್ನು ಮಾಡುವ ಮುಖೇನ ತಬಲ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ತಾನು ತೊಡಗಿಸಿಕೊಂಡವರು. ಶಿವಪ್ರಸಾದ್ ನಮ್ಮ ಕಮಲಬಾಬು ಅವರು ನಮ್ಮ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಯಿಂದ ಈಗ ತಾನೇ ಅವರಿಗೆ ಫೋನ್ ಮಾಡಿದ್ರು, ಬಹಳ ಸಂತೋಷದಿಂದ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಕಳೆದ ಹಲವು ವರ್ಷಗಳಿಂದ ನಮಗೆ ಭಜನೆಗೆ ಸಹಕಾರವನ್ನು ಕ್ಷೇತ್ರದಲ್ಲಿ ಸಲ್ಲಿಸಿಕೊಂಡು ಬಂದವರು. ನಿಮಗೂ ಕ್ಷೇತ್ರದ ವತಿಯಿಂದ ಭಕ್ತಿಯ ಪ್ರಣಾಮದೊಂದಿಗೆ ಸ್ವಾಗತವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆ ಶ್ರೀಮತಿ ವನಿತಾ ಕೋದಂಡರಾಮ ಅವರು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಇವತ್ತಿನ ಭಜನಾ ಸಂಕೀರ್ತನೆಯನ್ನು ಉದ್ಘಾಟಿಸಬೇಕು ಅಂತ ವಿನಂತಿ ಮಾಡ್ತಾರೆ.
सर्वविघ्नोपशान्तये। गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। सर्वमङ्गले अभयवरदे सिद्धिबुद्धिप्रदायिनी शिवांश सम्भूते देवी पेण्णे पुरनिवासिनी अन्नपूर्णे महामाते तैलकार कुलपूजिते पावकेन पावनोद्भूते श्रीमुचिलोट भगवती नमोस्तुते। गजाननं भूतगणाधिसेवितं कपित्तजम्बूफलसारभक्षितम् उमासुतं श्लोकविनाशकारणं नमामि विघ्नेश्वर पादपङ्कजम्। महागणपते मातङ्गवदना
ಸ್ವಾಮಿಯೇ ಸ್ವಾಮಿಯೇ ಸುತ್ತಲೇ ವಾಸಲೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿನಾಥನೇ ಸ್ವಾಮಿಯೇ. Thank you.